Shiddas, the Samsung exclusive store, City Arcade, Bendurwell, Mangalore, and Udupi Manipal Main Road, Udupi. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಸರ್, ನಾನು ಅದೇ ಹೇಳ್ತಾ ಇದ್ದೆ. ಈಗ ಹೈಕೋರ್ಟ್ ಕೊಟ್ಟಂತ ಸೂಚನೆ ಏನಿತ್ತು, ಮಹಾಶಾಸನ ಆಗಿರಬಹುದು, ಉಳಿದ ವ್ಯವಸ್ಥೆಗಳಾಗಿರಬಹುದು, ಎಲ್ಲಿ ನಿಮಗೆ ತಪ್ಪು ಹೊಡಿತಾ ಇರುವಂಥದ್ದು ಅಥವಾ ಸಮಸ್ಯೆ ಆಗ್ತಾ ಇರುವಂಥದ್ದು ಎಲ್ಲಿ ಎರಡು ಜಿಲ್ಲೆಗಳಲ್ಲಿ? ಸರ್, ಸಮಸ್ಯೆ ಪ್ರತಿಯೊಂದು ಸಮಸ್ಯೆ ಅಂತ ಹೇಳು. ನಾನು ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ. ಕೊಕ್ಕಡಕ್ಕೆ ಪ್ರತಿ 3ನೇ ಬುಧವಾರ ತಜ್ಞ ವೈದ್ಯರು ಅಲ್ಲಿ ಬರಬೇಕು ಅಂಥೇಳಿ ಇವರು ಎಲ್ಲ ಮಂಗಳೂರಿನ ಖಾಸಗಿ ಆಸ್ಪತ್ರೆಗಳಲ್ಲಿ ಒಂದು ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ. ಈ ಪ್ರತಿ 3ನೇ ಬುಧವಾರ ದಿವಸ ಈ ಎಂಡೋ ಸಂತ್ರಸ್ತರು ಅಲ್ಲಿ ಬರ್ತಾರೆ. ಅಲ್ಲಿ ಬರಬೇಕಾದ್ರೆ ಈ ಸಂತ್ರಸ್ತರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅಲ್ಲಿ ಬರ್ತಿರುವಂಥದ್ದು ತಜ್ಞ ವೈದ್ಯರು ಬರ್ತಾ ಇಲ್ಲ, PG ಸ್ಟೂಡೆಂಟ್ಗಳು ಬರ್ತಾ ಇದ್ದಾರೆ. ಬಂದು ಈ ನೀವೆಲ್ಲ ಅವರಿಗೆ ಪ್ರಯೋಗದ ವಸ್ತುಗಳು. ಎರಡನೇದು, ಇವ್ರೇನು ಮಾಡಿದ್ದಾರೆ, ಅದೇ ಹಿಂದಿನ ಪ್ರಿಸ್ಕ್ರಿಪ್ಷನ್ ಏನು ಕೊಟ್ಟಿರ್ತಾರೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಒಂದು ವೇಳೆ ಅದಾದರೂ ಆಗ್ಬೋದು ಅಂತ ತಿಳ್ಕೊಳ್ಳುವ, ಇವರು ಕೊಟ್ಟಿರ್ತಕ್ಕಂಥ ಚೀಟಿಯಲ್ಲಿರುವಂತಹ ಟ್ಯಾಬ್ಲೆಟ್ಗಳು ಅಲ್ಲಿ ಸಿಗ್ತಾ ಇಲ್ಲ. ನೀವು ಎಲ್ಲ ಫೈಲ್ಗಳನ್ನು ನೋಡಿ, ನಾವು ಅವರಿಗೆ ಮದ್ದು ಕೊಟ್ಟಿದ್ದೇವೆ, ಅವರಿಗೆ ಫಿಸಿಯೋಥೆರಪಿ ಕೊಟ್ಟಿದ್ದೇವೆ, ಅವರಿಗೆ ಆಂಬ್ಯುಲೆನ್ಸ್ ಕೊಟ್ಟಿದ್ದೇವೆ, ಅವರಿಗೆ ಅದೇ ಜಿಲ್ಲಾಧಿಕಾರಿಗಳ ಕಚೇರಿ ಮೀಟಿಂಗ್ನಲ್ಲಿ ನಾವು ಎಲ್ಲ ಎಂಡೋ ಸಂತ್ರಸ್ತರಿಗೆ ಪೌಷ್ಟಿಕ ಆಹಾರವನ್ನು ಕೊಡ್ತೇವೆ ಅಂತ ಹೇಳಿದಾರಲ್ಲ. ಇದು ನಾನಿದ್ದ ಮೀಟಿಂಗ್ನಲ್ಲಿ ಜಿಲ್ಲಾಧಿಕಾರಿಗಳು ನಾವಿದ್ದ ಮೀಟಿಂಗಲ್ಲಿ ಹೇಳಿರುವಂಥ ವಿಚಾರ ನೋಡಿ. ಇಷ್ಟರವರೆಗೆ ಯಾವ ಎಂಡೋ ಸಂತ್ರಸ್ತರಿಗೆ ಇವರು ಆಹಾರವನ್ನು ಕೊಟ್ಟಿದ್ದಾರೆ, ಪೌಷ್ಟಿಕ ಆಹಾರವನ್ನು ಕೊಟ್ಟಿದ್ದಾರೆ ಅಂತ ಹೇಳಬೇಕಲ್ಲ. ಇದನ್ನು ಯಾಕೆ ಮಾಡ್ತಾ ಇಲ್ಲ? ವೆಬ್ಸೈಟನ್ನು ತೆರೆಯೋದಕ್ಕೆ ಏನು ಕಷ್ಟ? ಅದು ಬಿಟ್ಟರೆ ಈಗ ಕಳೆದ ಮಾರ್ಚ್ 31ನೇ ತಾರೀಕಿಗೆ ಎಂಡೋ ಸಂತ್ರಸ್ತರನ್ನ ಆಯ್ಕೆ ಮಾಡುವಂಥ ಪ್ರಕ್ರಿಯೆಯನ್ನು ಬಂದ್ ಮಾಡಿದ್ದಾರೆ. ವೈದ್ಯ ವಿಜ್ಞಾನಿಗಳು ಹೇಳ್ತಾರೆ, ಡಾಕ್ಟರ್ ರವೀಂದ್ರ ಶಾನ್ಭಾಗ್ ಹೇಳ್ತಾರೆ, ವೈದ್ಯ ವಿಜ್ಞಾನಿಗಳು ಹೇಳ್ತಾರೆ, ಈ ಎಂಡೋಸಲ್ಫಾನ್, ಇವತ್ತು ನಾನು ಮದುವೆ ಆಗದೆ ಕೂತಿರೋದು ಈ ವಿಜ್ಞಾನಿಗಳು ಹೇಳಿದ ಮಾತಿನ ಪ್ರಕಾರ. ನಾನಿವತ್ತು ಎಂಡೋಸಲ್ಫಾನಿಂದ ನನ್ನ ದೃಷ್ಟಿಯನ್ನು ಕಳ್ಕೊಂಡಿದ್ದೇನೆ, ನಾನು ಕುರುಡನಿದ್ದೇನೆ. ನಾನು ಮದುವೆ ಆಗಿ ಏನಾದರೂ ಮಕ್ಕಳನ್ನು ಮಾಡಿದರೆ ನನಗೆ ಹುಟ್ಟುವಂಥ ಮಕ್ಕಳು ಇದೇ ಥರವಾಗಿರ್ತವೆ ಅಥವಾ ಇನ್ಯಾವ ಇದಕ್ಕಿಂತ ಕ್ರಿಟಿಕಲ್ ಕಂಡೀಷನಲ್ಲಿ ಇರ್ತವೆ. ಹಾಗಾಗಿ ಅಂದರೆ 5 ತಲೆಮಾರುಗಳ ತನಕ, ಅಂದರೆ ನನ್ನ ವಂಶ ಎಂಡ್ ಆಗೋ ತನಕ ಇದು ಕಾಡ್ತದೆ ಅಂತ ಹೇಳಿದ್ರೆ ಇನ್ನೂ ಕೂಡ ಒಂದು 100-200 ವರ್ಷಗಳ ತನಕ ಇಲ್ಲಿ ಎಂಡೋ ಸಂತ್ರಸ್ತರಾಗಿ ಹುಡ್ತಾರೆ. ನಾವು ಮೆಡಿಕಲ್ ಕ್ಯಾಂಪ್ಗೆ ಆವಾಗ ಹೋಗುವಂಥ ವೇಳೆಗೆ ಆ ಮಗು 5 ವರ್ಷಕ್ಕಿಂತ ಕೆಳಗಿದ್ರೆ ಆ ಮಗುವನ್ನು ಎಂಡೋ ಸಂತ್ರಸ್ತರ ಪಟ್ಟಿಯಲ್ಲಿ ಸೇರಿಸ್ಕೊಳ್ಳೋಕೆ ಆಗೋದಿಲ್ಲ ಇವರಿಗೆ. ಇಷ್ಟೆಲ್ಲ ಇದ್ದು ಮಾರ್ಚ್ 31ನೇ ತಾರೀಕಿಗೆ, ಮೊನ್ನೆ ಕಳೆದಂತಹ ಮಾರ್ಚ್ 31ನೇ ತಾರೀಕಿಗೆ ಎಂಡೋ ಸಂತ್ರಸ್ತರನ್ನ ಆಯ್ಕೆ ಮಾಡುವಂಥ ಪಟ್ಟಿಯನ್ನು ನಿಲ್ಲಿಸಿದ್ದಾರೆ. ಹಾಗಾದ್ರೆ ಇನ್ನು ಹುಟ್ಟುವಂತ ಮಕ್ಕಳು ಎಂಡೋ ಸಂತ್ರಸ್ತರಾಗಿ ಹುಟ್ಟಿದ್ರೆ ಇದಕ್ಕೆ ಯಾರು ಹೊಣೆ? ಇವರಿಗೆ ನ್ಯಾಯವನ್ನು ಕೊಡುವರು ಯಾರು? ಇದನ್ನು ನಾವು ಪ್ರತಿ ಸಂದರ್ಭಗಳಲ್ಲೂ ನಾವು ಜಿಲ್ಲಾಧಿಕಾರಿಗಳಲ್ಲಿ ಹೇಳ್ತೇವೆ, DHO ಎಲ್ಲ ಸಂದರ್ಭಗಳಲ್ಲಿ ಹೇಳ್ತಾರೆ, ನಾವೇನು ಬರೆದು ಹಾಕಬೇಕು. ಇಷ್ಟೆಲ್ಲ ವಿಷಯಗಳಾಗಿದೆ. ಇದೇ ಜಿಲ್ಲಾಧಿಕಾರಿಗಳ ಮೀಟಿಂಗಲ್ಲಿ ನಾವು ಇದನ್ನು ಬಲವಾಗಿ ಪ್ರತಿಪಾದಿಸಿದ್ರೆ ಕೆಲವು ಆರೋಗ್ಯ ಇಲಾಖೆಯಿಂದ ಕೆಲವು ಬುದ್ಧಿವಂತರು ಅಂತ ಬರ್ತಾರೆ. ಅದು ಇನ್ನೂ ಕೂಡ ಎಂಡೋಸಲ್ಫಾನ್ ಅಂತ ಪ್ರೂವ್ ಆಗಲಿಲ್ಲ ಅಂತ ಇವ್ರು ಏನಕ್ಕೆ ಅಲ್ಲಿ ಕತೆ ಕಾಯಕ್ಕೆ ಕೂತಿದಾರ? ಇವ್ರು ಬುದ್ಧಿವಂತರಿದ್ದಾರೆ. ಹೈಕೋರ್ಟ್ ಇದನ್ನ ಎಂಡೋಸಲ್ಫಾನ್ ಅಂತ ಪ್ರೂವ್ ಆಗದಿದ್ರೆ ಮತ್ತೇನು ದೈವದ ಉಪದ್ರದಿಂದ ಆಗಿ ಆದದ್ದಂತೆ? ಅದೇ ಅಲ್ಲ, ಅದು ಸೆಕೆಂಡರಿ. ಅದು ನಾವು ಕೇಳುವಂತ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ, ಬುದ್ಧಿವಂತರಾಗಿ ರ್ಯಾಂಕ್ ಸ್ಟೂಡೆಂಟ್ಗಳಾಗಿ ವೈದ್ಯರಾದ್ಮೇಲೆ ಹೈಕೋರ್ಟ್ ಎಂಡೋಸಲ್ಫಾನ್ ಅಂತ ಒಪ್ಪಿಕೊಂಡ ಮೇಲೆ ಇವನಿಗೆ ಒಪ್ಪಿಕೊಳ್ಳಿಕ್ಕೆ ಏನು ರೋಗ ಅಂತ? ಅಥವಾ ಅವನು ಎಂಡೋಸಲ್ಫಾನ್ ಅಲ್ಲ, ನನ್ನ ಎಂಡೋಸಲ್ಫಾನ್ ಅಂತ ನಮ್ಗೇನಾಗಿದೆ? ನನಗೆ ಈಗ ನನಗೆ ಕಣ್ಣನ್ನು ಕಳ್ಕೊಂಡಿದ್ದೇನೆ. ನನಗೆ ಬೇಕಾಗಿರುವಂಥದ್ದು ಇವರ ಹಣ ಅಲ್ಲ, ನನಗೆ ಬೇಕಾಗಿರುವಂಥದ್ದು ನನಗೆ ದೃಷ್ಟಿ. ನನ್ನ ಸ್ವಂತ ಕಾಲಲ್ಲಿ ನಿಲ್ಕೊಳ್ಬೇಕು. ನನ್ನ ನೆಮ್ಮದಿಯನ್ನು ಕಸಿದುಕೊಂಡಿರುವಂಥದ್ದು ಸರ್ಕಾರ ತಾನೆ. ಆವತ್ತು 80ರಿಂದ ಇವತ್ತು ಇವಿಷ್ಟೆಲ್ಲ ನಮ್ಮನ್ನ ಪ್ರಶ್ನೆಗಳನ್ನ ಮಾಡ್ತಾರೆ. ಈ ಹಿರಿಯ ರಾಜಕಾರಣಿಗಳೆಲ್ಲ ಇದ್ದಾರೆ, ಅವರೇನು 1980ರಿಂದ 2000 ತನಕ ಏರಿಯಲ್ ಸ್ಪ್ರೇ ಮಾಡುವಂಥ ಕಾಲಘಟ್ಟದಲ್ಲಿ ಯಾವುದೇ ಒಂದು ಸ್ಪ್ರೇ ಮಾಡಬೇಕಾಗಿದ್ರೆ ಒಂದು ಸ್ಥಳೀಯ ಆಡಳಿತ, ಅದು ಮಂಡಲ ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಅದು ಜಿಲ್ಲಾ ಪಂಚಾಯತ್ ಇರ್ಬೋದು, ಇಂತಹ ಒಂದು ಸ್ಥಳೀಯ ಆಡಳಿತಗಳನ್ನು ಅನುಮತಿಯನ್ನು ಪಡೆಯಬೇಕಿತ್ತು. ಇದನ್ನು ಪಡೆದಿದ್ದಾರೆ ಇವರು? ಬೇಡ. 1994ರಲ್ಲಿ ಕೇಂದ್ರ ಸರ್ಕಾರ ಎಲ್ಲ ರೀತಿಯ ಕೀಟನಾಶಕಗಳ ವೈಮಾನಿಕ ಸಿಂಪಡಣೆಯನ್ನು ಬ್ಯಾನ್ ಮಾಡಿದೆ ಅನ್ನುವಂಥ ದಾಖಲೆಗಳು ನಮ್ಮಲ್ಲಿದೆ. ಆ ಬಳಿಕವೂ ಕೂಡ ಇವರು 6 ವರ್ಷಗಳನ್ನು ಸ್ಪ್ರೇ ಮಾಡಿದ್ರಲ್ಲ, ನಮ್ಮ ಜೀವನದ ಮೇಲೆ ಚೆಲ್ಲಾಟವನ್ನು ಆಡಿದ್ರಲ್ಲ, ಆವಾಗ ಇವರ ಈ ಮಾತುಗಳೆಲ್ಲ ಎಲ್ಲೂ ಹೋಗಿತ್ತು? ಇವತ್ತು ನಾವಿವತ್ತು ಈ ಏನು ಈ ಕ್ರಿಟಿಕಲ್ ಕಂಡೀಷನ್ ಅನ್ನು ಅನುಭವಿಸಬೇಕಾದಕ್ಕೆ ಕಾರಣ ನೇರ ರಾಜಕಾರಣಿಗಳಲ್ವಾ? ಈ ರಾಜಕಾರಣಿಗಳ ನಮ್ಮ ಬಗ್ಗೆ ನಾವು ಮಾತಾಡಬಾರ್ದು? ಸರ್, ಇಲ್ಲಿ ಒಂದು ವಿಚಾರ ಇದೆ. 60 ಮತ್ತು 60% ಮೇಲಿನ ಅಂಗವೈಕಲ್ಯತೆಗೆ ಮಹಾಶಾಸನದ 3,000 ರೂಪಾಯಿ ಮತ್ತು ಅದಕ್ಕಿಂತ ಕಡಿಮೆದಕ್ಕೆ 1,500 ರೂಪಾಯಿ. ಇದು ಹೇಗೆ ಲೆಕ್ಕಾಚಾರ ಆಗ್ತಾರೆ? 59%, 58% ಅಂಗವೈಕಲ್ಯತೆಗೆ ಈ ರೀತಿ ಅದು ಕ್ಯಾಲ್ಕುಲೇಷನ್ ಹೇಗೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ. ಅಂದ್ರೆ ಡಾಕ್ಟರ್ಗಳು ಹೇಗೆ ಲೆಕ್ಕಾಚಾರ ಹಾಕಿದ್ದಾರೆ ಅಂತ ನಾವು ಪ್ರಾರಂಭಿಕ ಹಂತಗಳಲ್ಲಿಯೂ ಕೂಡ ಎಂಡೋ ಸಂತ್ರಸ್ತರ ಏನು ಪರವಾದಂಥ ಹೋರಾಟಗಳನ್ನು ನಾವು ಮಾಡಿದಾಗಲೂ ಕೂಡ ನಾವು ಪ್ರಾರಂಭಿಕವಾಗಿ ಹೇಳ್ಕೊಂಡು ಬಂದದ್ದು ಇವರಲ್ಲಿ ಇಷ್ಟೇ.
ನೀವೊಂದು ಬಯೋಮಾರ್ಕರನ್ನು ಅದು ಅದು ಈಗ ನಮ್ಮ ಪ್ರಶ್ನೆ ಏನಿದೆ ಅಂತ ಹೇಳಿದರೆ ಅಂಗವಿಕಲತೆಯ ಕಾರಣದಿಂದ ಅದು ವೈದ್ಯರ ಕೆಲವು ಗೈಡ್ಲೈನ್ಗಳು ಇರಬಹುದೇನೋ, ಅವರು 25ರಿಂದ 100% ತನಕ ಅವರು ಪರ್ಸೆಂಟೇಜನ್ನು ಕೊಡಬಹುದು. ನನ್ನ ಪ್ರಶ್ನೆ ಅದಲ್ಲ. ಈಗ ಕಂಪ್ಲೀಟ್ಲಿ ಬೆಡ್ ರಿಡನ್ ಆಗಿರುವಂತಹ ಮಗು 100% ಬಾಧಿತನಾಗಿರ್ತಕ್ಕಂಥ ಮಗು. ಆದರೆ ಇಲ್ಲಿ ಈ ಕಂಪ್ಲೀಟ್ಲಿ ಬೆಡ್ ರಿಡನ್ ಆಗಿರ್ತಕ್ಕಂಥ ಮಗುವಿಗೂ ಕೂಡ ಇವರು 50%, 60%, ಇವರು 60%, ಇವರಿಗೆ ಪರ್ಸೆಂಟೇಜ್ ಬರೀಬೇಕಾದ್ರೆ ದುಡ್ಡು ಕೇಳಿದಂಥ ವೈದ್ಯರಿದ್ದಾರೆ. ಹಾಗಾಗಿದ್ರೆ ಇವರು ಎಂಥದ್ರಲ್ಲಿ ಕೂಡ ದುಡ್ಡನ್ನು ತಿನ್ಲಿಕ್ಕೆ ಸಾಧ್ಯ ಇರುವಂಥ ವ್ಯಕ್ತಿಗಳಲ್ವಾ? ಅಂದ್ರೆ ಹೈಕೋರ್ಟ್ ಕೊಟ್ಟಂತ, ರಾಜ್ಯದ ಉಚ್ಚ ನ್ಯಾಯಾಲಯ ಕೊಟ್ಟಂತ ಸೂಚನೆಯೇ ಪಾಲನೆ ಆಗೋದಿಲ್ಲ ಅಂತ ಸೂಚನೆ ಯಾವ ನಿರೀಕ್ಷೆ ಇಟ್ಟುಕೊಳ್ಳಬಹುದು? ಸೂಚನೆ ಪಾಲನೆ ಮಾಡುವುದಕ್ಕೆ ನಮಗೆ ಮೊದಲೇ ಗೊತ್ತಿದೆ, ಇವರು ಖಂಡಿತವಾಗಿ ಇದನ್ನ ಪಾಲನೆ ಮಾಡೋದಿಲ್ಲ ಅನ್ನುವಂಥದ್ದು ನಮಗೆ ಮೊದಲೇ ಗೊತ್ತಿದೆ. ಹೇಗೆ ಗೊತ್ತಿದೆ ಅಂತ ನೀವು ಕೇಳ್ತಾರೆ ಅಂತ ಹೇಳಿದ್ರೆ, ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಇವರು ಸುಳ್ಳನ್ನು ಹೇಳಿದ್ರು, ಮಕ್ಕಳ ಹಕ್ಕುಗಳ ಆಯೋಗಕ್ಕೆ ಸುಳ್ಳನ್ನೇ ಹೇಳಿದ್ರು, ನ್ಯಾಯಾಲಯದಲ್ಲಿ ಕೋರ್ಟ್ ನಡೀತಾ ಇರಬೇಕಾಗಿದ್ರೇನೆ ಸುಳ್ಳನ್ನು ಹೇಳಿದ್ರು. ನಾವು ಅವರಿಗೆ ದುಡ್ಡು ಮಾಶಾಸನಗಳನ್ನು ಕೊಡ್ತಾ ಇದ್ದೇವೆ, ಅವರಿಗೆ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದೇವೆ, ಎಲ್ಲವನ್ನ ಸುಳ್ಳು ಹೇಳ್ತಾ ಬಂದರು. ನೋಡಿ ಎಷ್ಟು ಅನ್ಯಾಯ ಆಗ್ತಾ ಇದೆ ಅಂತ ನಿಮಗೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ. ಶಾನ್ಭಾಗ್ರ ನೇತೃತ್ವದಲ್ಲಿ ನಾವೆಲ್ಲ ಸೇರಿಕೊಂಡು ನಾವೇನೋ ಒಂದು ಯೋಚನೆ ಮಾಡಿದ್ವಿ, ಈ ಮುಂದೆ ಇದನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಒಂದು ಮಹಿಳೆ 4 ತಿಂಗಳ ಗರ್ಭಿಣಿಯಾಗಿದ್ದಾಗ, ಅಂದರೆ 20ರಿಂದ 24ನೇ ವಾರದಲ್ಲಿ ಆ ಮಹಿಳೆಯನ್ನು ಸ್ಕ್ಯಾನಿಂಗ್ ಮಾಡಿಬಿಟ್ಟು ಅಲ್ಲಿ ಏನಾದರೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಆಗಿರ್ತಕ್ಕಂಥ ಮಗು ಅಂದರೆ ಅಬೋರ್ಷನ್ ಮಾಡಿಸಬೇಕು ಅನ್ನೋಂಥ ಒಂದು ಯೋಚನೆಯನ್ನು ನಾವು ಕೈಗೆತ್ಕೊಂಡ್ವಿ. ಸರ್ಕಾರ ಆ ಹೊತ್ತಿಗೆ ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ತಂದು ತಡೆಯನ್ನು ಮಾಡಿತ್ತು. ಮುಂದೆ ಹೇಳಿದರು ನಾವು ಖಂಡಿತವಾಗಿಯೂ ನಾವೇ ಮಾಡ್ತೇವೆ ಅಂತ ಹೇಳಿದರು. ಸರ್ಕಾರ ಒಪ್ಪಿಕೊಂಡು ನಮಗೇನಾದ್ರೂ ನ್ಯಾಯ ಸಿಕ್ಕಿದ್ರೆ ಆಯಿತು ಅಂತ. ಇವತ್ತಲ್ಲಿ ಆಗ್ತಿರುವಂಥ ಅನ್ಯಾಯ ಯಾರಿಗಾದರೂ ಗೊತ್ತಿದೆಯಾ? ಸರ್ಕಾರ ತಾಲೂಕಿಗೆ ಒಂದು ಸ್ಕ್ಯಾನಿಂಗ್ ಸೆಂಟರ್ನ MOI ಮಾಡ್ಕೊಂಡಿದೆ. ಅಲ್ಲಿ ಅದು ಏನು ಮಾಡಬೇಕಿತ್ತು ಅಂತ ಹೇಳಿದರೆ, ಕೇವಲ 20ರಿಂದ 24ನೇ ವಾರದಲ್ಲಿ ಆ ಗರ್ಭಿಣಿಯನ್ನು ಸ್ಕ್ಯಾನಿಂಗ್ ಮಾಡಲಿಕ್ಕೆ ಅವರಿಗೆ ಉಚಿತವಾದ ಫ್ರೀ ಸ್ಕ್ಯಾನಿಂಗನ್ನು ಕೊಡಬೇಕಿತ್ತು. ಇಲ್ಲಿ ಇವರು ಏನು ಮಾಡ್ತಾ ಇದ್ದಾರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ಗಳು ನಿರಂತರವಾಗಿ 5 ಸ್ಕ್ಯಾನನ್ನು ಆ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ದುಡ್ಡು ಕೊಟ್ಟು ನಾವು ಮಾಡ್ಕೊಳ್ಬೇಕು. ಆಗ ಮತ್ತೆ ಕೊನೆಗೆ 9ನೇ ತಿಂಗಳಿನಲ್ಲಿ ನಾವು ಅಲ್ಲಿಗೆ ಸ್ಕ್ಯಾನಿಂಗ್ ಮಾಡಲಿಕ್ಕೆ ಹೋದರೆ ಫ್ರೀ ಸ್ಕ್ಯಾನ್. ಹಾಗೆ ನಮ್ಮದೇನಿತ್ತು, ನಮಗೆ ಈ 4-5 ಸ್ಕ್ಯಾನ್ ಅವಶ್ಯಕತೆಗಳಿಲ್ಲ, ನಾವು ಅಷ್ಟು ದುಡ್ಡು ಶ್ರೀಮಂತರಲ್ಲ. ಏನು ಎಂಡೋ ಸಂತ್ರಸ್ತರಿದ್ದಾರೆ, ಅವ್ರು ನಿರ್ಗತಿಕರಿದ್ದಾರೆ, ಅವರಿಗೆ ಏನು ಹೊರಗಡೆ ಹೋಗಲಿಕ್ಕೆ ಸಾಧ್ಯ ಇಲ್ಲದವರಿದ್ದಾರೆ, ಬಡವರಿದ್ದಾರೆ, ಅಥವಾ ಅವರಿಗೆ 20ರಿಂದ 24ನೇ ವಾರದಲ್ಲಿ ಅವರಿಗೆ ಫ್ರೀ ಸ್ಕ್ಯಾನಿಂಗ್ ಮಾಡಿಸಬೇಕು ಅಂತ ಹೇಳಿದರೆ, ಅಲ್ಲಿ ಕೂಡ ಕಮಿಷನ್ ಬೇಸ್ನಲ್ಲಿ ಕೆಲಸ ನಡೀತಾ ಇದೆ ಅಂತ ಹೇಳಿದರೆ ಇನ್ನು ನಾವಿನ್ನು ಏನನ್ನು ಹೇಳಿ ಸರ್, ಒಂದು ಇಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಿ. ನಮಗೆ ನಿರೀಕ್ಷೆ ಇದ್ದಂಥದ್ದು ರಾಜ್ಯದ ಆರೋಗ್ಯ ಸಚಿವರು ನಮ್ಮವರು, ಅವರಿಗೆ ಈ ಸಮಸ್ಯೆ ಗೊತ್ತಿದೆ. ಪುತ್ತೂರು ತಾಲೂಕಿನ ಮೂಲದವರು, ಅವರು ಉಳ್ಳಾಲದವರಾದರೂ ಕೂಡ ಆ ಭಾಗದಲ್ಲಿ ಓಡಾಡದಂಥವರು, ಆ ಭಾಗದ ಸಮಸ್ಯೆ ಏನು ಅಂತ ಗೊತ್ತಿರುವಂಥವ್ರು. ದೊಡ್ಡ ನಿರೀಕ್ಷೆ ಇಟ್ಟುಕೊಂಡಿದ್ವಿ ಅವರು ಆರೋಗ್ಯ ಸಚಿವರಾದಾಗ. ಎಷ್ಟೋ ಸಮಯದ ನಂತರ ದಕ್ಷಿಣ ಕನ್ನಡ ಕರಾವಳಿಗೆ ಆರೋಗ್ಯ ಸಚಿವ ಸ್ಥಾನ ಸಿಕ್ಕಿದ್ದು. ಏನಾದರೂ ಮಾಡಿದ್ರಾ? ನೀವು ಹೇಳಿದ್ದಕ್ಕೆ ಏನಾದರೂ ಕೇಳಿದ್ದಾರಾ? ಏನಾದರೂ ಅವರ ಗಮನಕ್ಕೆ ಬಂದಿದೆಯಾ ಇಂಥ ಸಮಸ್ಯೆಗಳಿದೆ ಅಂತ? ಅಲ್ಲ, ನಿಜವಾಗಿಯೂ ಅವರು ಆರೋಗ್ಯ ಸಚಿವರಾಗಿದ್ದಾಗ ಜಗತ್ತಿನಲ್ಲಿ ನನ್ನಷ್ಟು ಸಂತೋಷ ಪಟ್ಟವ ಇನ್ನೊಬ್ಬ ಇಲ್ಲ. ಆ ಸಂದರ್ಭಗಳಲ್ಲಿ ಅವ್ರು ಹೇಳಿದ್ದಿದೆ, ಶ್ರೀಧರ್ರೆ ನೀವು ನೇರವಾಗಿ ನೀವು ಬೆಂಗಳೂರಿಗೆ ಓಡ್ಕೊಂಡು ಬರೋದು ಬೇಡ, ನಿಮ್ಮೆಲ್ಲ ಸಮಸ್ಯೆಗಳು ನಮಗೆ ತಿಳಿಸಿ, ನಾವು ಮಾಡಿಸ್ಕೊಡ್ತೇವೆ. ನಾವು ನಂಬಿದ್ವಿ. ಎಲ್ಲ ಸಂದರ್ಭಗಳಲ್ಲೂ ಕೂಡ ನಾವು ಖಂಡಿತವಾಗಿ ಅವರಿಂದ ನಾವು ಈ ವ್ಯವಸ್ಥೆಗಳು ಆಗ್ತಾ ಇದೆ ಅಂತ ನಾವು ನಂಬಿದ್ವಿ. ಆದರೆ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಇವರಿಗೆ ಸ್ಪಂದನೆಯನ್ನು ನೀಡ್ತಾ ಇಲ್ವಾ, ಅಥವಾ ಇತ್ತೀಚೆಗೆ ಅವರು ಈ ಎಂಡೋ ಸಂತ್ರಸ್ತರು ನೋಡಿ ಅವರಿಗೆ ನೋಡಿ ಇದು ಪರಿಹಾರ ಆಗುವ ಸಮಸ್ಯೆ ಅಲ್ಲ ಅನ್ನುವಂಥ ಭಾವನೆ ಬಂತ, ಏನು ಅಂತ ಅರ್ಥ ಆಗೋದಿಲ್ಲ. ಎಲ್ಲಾ ಸಂದರ್ಭಗಳಲ್ಲೂ ಸಮಸ್ಯೆ ಹೇಳಿದ್ರಿ, ಅಥವಾ ವೈದ್ಯರುಗಳ ಈ ಗೋಲ್ಮಾಲ್ಗಳನ್ನ ಹೇಳಿದ್ರಿ. ಇದನ್ನ ಅವರ ಗಮನಕ್ಕೆ ತರುವಂತ ಕೆಲಸ ಆಗಿದೆಯಾ? ಅಲ್ಲಲ್ಲ, ಎಲ್ಲ ವಿಚಾರಗಳು ಅವ್ರಿಗೆ ಗೊತ್ತಿದೆ. ಅಲ್ಲ, ನಿಮ್ಮ ಮಾಧ್ಯಮದ ಅವರ ಜೊತೆಗೆ ನಡೆದಂತ ಒಂದು ನಾನೊಂದು ಘಟನೆಯನ್ನು ಹೇಳಕ್ಕೆ ಬಯಸ್ತೇನೆ. ನೆಟ್ಟಣಿಗೆ ಮುಡ್ನೂರ್ನಲ್ಲಿ ಕೇರಳ ಸರ್ಕಾರ ಎಂಡೋಸಲ್ಫಾನ್ ಅನ್ನ ತಂದು ಡಂಪ್ ಮಾಡಿದ್ದು ಬಾವಿಗೆ. ಅಲ್ಲಿ ಅದನ್ನ ಅಲ್ಲಿನ ನಾಗರಿಕರು ನಾವೆಲ್ಲರೂ ಪ್ರತಿಭಟಿಸಿದಾಗ ಸ್ವತಃ ಅಲ್ಲಿಗೆ ಸಾಗಿದಂತಹ ಸಚಿವರು ಇದನ್ನ ತನಿಖೆ ಮಾಡಿ ಇದನ್ನ ಅಲ್ಲಿ ಯಾವ್ದು ತೊಂದರೆ ಇದೆ ಅನ್ನೋದನ್ನೆಲ್ಲವನ್ನ ನಾವು ಮಾಡ್ತೇವೆ ಅನ್ನುವಂತ ಮಾತನ್ನು ಹೇಳಿದ್ರು. ಇವತ್ತಿನವರೆಗೆ ಸುದ್ದಿ ಇಲ್ಲ. ನಮ್ಮಲ್ಲಿ ದಾಖಲೆಗಳಿವೆ. ಮಾನ್ಯ ಸಂಜೀವ ಕಬಕ್ ಅವರು ಮಾಹಿತಿ ಹಕ್ಕಿನಲ್ಲಿ ಆರೋಗ್ಯ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಮಾಹಿತಿ ಹಕ್ಕನ್ನು ಕೇಳಿದ್ರು. ಅದರ ವರದಿಯನ್ನು ಕೊಡಿ, ಏನಾದ್ರಲ್ಲಿ ಆಗಿದೆ, ಎಷ್ಟು ಎಂಡೋಸಲ್ಫಾನ್ ಅಲ್ಲಿ ಸಿಗ್ತಾ ಇದೆ, ಏನು ಪ್ರಾಬ್ಲಮ್ ಇದೆ ಅಂತ ಮಾಹಿತಿ ಹಕ್ಕನ್ನು ಕೇಳಿದ್ರೆ ಆರೋಗ್ಯ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿಯ ಕಾರ್ಯಾಲಯ ಅದನ್ನು ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ವರ್ಗಾಯಿಸಿ, ನಮ್ಮಲ್ಲಿ ಮಾಹಿತಿ ಇಲ್ಲ, ನೀವು ಕೊಡಿ ಅಂತ. ಇಲ್ಲಿಂದ ಉತ್ತರ ಬರ್ತದೆ, ನಮ್ಮಲ್ಲಿ ಮಾಹಿತಿಯೇ ಇಲ್ಲ ಅಂತ. ಅಂದ್ರೆ ಇದರ ಒಟ್ಟು ಅರ್ಥ ಏನು ಅಂತ ಹೇಳಿದ್ರೆ ನಾವು ಅದನ್ನು ಮಾಡಲೇ ಇಲ್ಲ ಅನ್ನೋಂಥದ್ದಲ್ವಾ.
ನೋಡಿ ಇವತ್ತಲ್ಲಿ ಎಷ್ಟು ದೊಡ್ಡ ದುಷ್ಪರಿಣಾಮ ಇದೆ ಅಂತ ಹೇಳಿದ್ರೆ, ಹತ್ತಿರದಲ್ಲಿ 250 ಫೀಟ್ ಆಳದಲ್ಲಿರ್ತಕ್ಕಂಥ ಬೋರ್ವೆಲ್ನಲ್ಲಿ ಆ ಮನೆಯ ಮಹಿಳೆ ಅದನ್ನು ನೀರನ್ನು ಲ್ಯಾಬಿಗೆ ಹಾಕಿದ್ರೆ ತೆಳು ಎಂಡೋಸಲ್ಫಾನ್ ಅಂಶ ಕಾಣ ಸಿಗ್ತದೆ ಅಂತೇಳಿ ಅಲ್ಲಿ ವರದಿ ಬರ್ತಾ ಇದೆ. ಹಾಗಾದ್ರೆ 25 ಫೀಟ್ ಆಳದ ಕುಡಿಯುವ ನೀರಿನ ಬಾವಿಗಳಲ್ಲಿ ಎಷ್ಟು ಅಂಶ ಇರ್ಬೋದು? ಅಲ್ಲಿ ಮುಂದೆ ಎಷ್ಟು ಮಕ್ಕಳು ಇಲ್ಲಿ ಹುಟ್ಲಿಕ್ಕೆ ಇರ್ಬೋದು? ಯಾಕಿದು ಅರ್ಥ ಆಗ್ತಾ ಇಲ್ಲ? ಸೊ ಸಂವೇದನಾಶೀಲರು ರಾಜ್ಯದ ನಂಬರ್ 1 ಸಚಿವರು ಅಂತ ಹೇಳಿಕೊಳ್ಳುವಂತವರಿಗೆ ಇದು ಅರ್ಥ ಆಗ್ತಾ ಇಲ್ಲ ಅಂತ ಆದ್ರೆ ಮತ್ತೆ ಯಾರಿಗೆ ಅರ್ಥ ಆಗಬೇಕು, ಯಾರಿಗೆ ಗೊತ್ತಾಗಬೇಕು? ನೋಡಿ, ಆರೋಗ್ಯ ಎಷ್ಟರ ನೋಡಿ, ಎಂಡೋ ಸಂತ್ರಸ್ತರು ಅಂತ ಹೇಳಿದ್ರೆ ನಾನು ಕೇಳುವಂಥದ್ದು, ನೀವು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದೀರಿ ಅನ್ನುವಂಥದ್ದು ನಿರ್ಲಕ್ಷ್ಯಕರಲ್ಲ, ಇವರು ನೋಡ್ತಿರುವಂಥದ್ದು ನಮ್ಮನ್ನ ಭಿಕ್ಷುಕರು ಅಂತ. ನೋಡಿ, ಎಂಡೋ ಸಂತ್ರಸ್ತರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಚಿತವಾದಂತಹ ಟ್ರೀಟ್ಮೆಂಟ್ ಅನ್ನು ಪಡೆಯೋದಕ್ಕೋಸ್ಕರ ಒಂದು ಸ್ಮಾರ್ಟ್ ಕಾರ್ಡ್ಗಳನ್ನು ಕೊಟ್ಟಿದ್ದಾರೆ. ಈ ಸ್ಮಾರ್ಟ್ ಕಾರ್ಡ್ಗಳನ್ನು ಕೊಟ್ಟು ನಾವು ಖಾಸಗಿ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೊಳ್ಬೇಕು ಅಂತ. ಆದರೆ ಇದಾಗ್ತಿರುವಂಥ ಪರಿಸ್ಥಿತಿ ಏನು? ನಾವು ಈ ಸ್ಮಾರ್ಟ್ ಕಾರ್ಡನ್ನು ಹಿಡ್ಕೊಂಡು ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಬೇಕು. ಆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟ್ರು ನೀನೆಲ್ಲಾದರೂ ಬೈ ಮಿಸ್ಟೇಕ್ ನೀನು KMCಗೆ ಹೋಗಿ ಅಡ್ಮಿಟ್ ಆಗುವಂತ ಲೆಟರ್ ಕೊಟ್ಟರೆ ಮಾತ್ರ ನಮಗೆ ಖಾಸಗಿ ಆಸ್ಪತ್ರೆಗೆ ಹೋಗಕ್ಕೆ ಸಾಧ್ಯ. ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರು ಸಜೆಸ್ಟ್ ಮಾಡಬೇಕು, ಅವ್ರು ಲೆಟರ್ ಕೊಡಬೇಕು, ನಮ್ಮ ಏನು ಸರ್ಕಾರಿ ಆಸ್ಪತ್ರೆಯಲ್ಲಿ ನಿಮಗೆ ಚಿಕಿತ್ಸೆಯ ವ್ಯವಸ್ಥೆ ಇಲ್ಲ, ನೀನು ಅಲ್ಲಿ ಹೋಗ್ಬೇಕು. ಇಷ್ಟು ಎಲ್ಲರೂ ಹೋದರೂ ಕೂಡ ನಾನು ಕೇಳುವಂಥದ್ದು, 3-3.5 ಸಾವಿರ ಜನ ಎಂಡೋ ಸಂತ್ರಸ್ತರಿದ್ದಾರೆ. ನೀವು DHO ಅವರಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿಗಳಲ್ಲಿ ಕೇಳಿ 3.5 ಸಾವಿರ ಸಂತ್ರಸ್ತರದಲ್ಲಿ ಎಷ್ಟು ಸಂತ್ರಸ್ತರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಕ್ಕಿದೆ ಅಂತ? ಮತ್ತೆ ಯಾವ ಪುರುಷಾರ್ಥಕ್ಕೆ ಕೊಡ್ತಾರೆ ಅವರು ಸ್ಮಾರ್ಟ್ ಕಾರ್ಡ್? ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎಂಡೋ ಸಂತ್ರಸ್ತರು ಅಂತಲ್ಲ, ಯಾರಿಗೆ ಹೋದ್ರೂ ಚಿಕಿತ್ಸೆ ಕೊಡಲೇಬೇಕು. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೇ ಚಿಕಿತ್ಸೆ ಕೊಡ್ತಾರೆ, ಬೇರೆ ಸ್ಪೆಷಲ್ ಟ್ರೀಟ್ಮೆಂಟ್ ಬೇಕು ಅಂತಾದ್ರೂ ಕೊಡೋದಿಲ್ಲ ಅಂತಂದ್ರೆ ಮತ್ತೆ ಯಾವ ಪುರುಷಾರ್ಥಕ್ಕೆ ಆ ಸ್ಮಾರ್ಟ್ ಕಾರ್ಡು? ಮನೆಯಲ್ಲಿ ದೇವರ ಸ್ಟ್ಯಾಂಡಲ್ಲಿ ಇಡ್ಲಿಕ್ಕೆ ನೀವು ಪ್ರಶ್ನೆ ಕೇಳಿಲ್ವಾ ಇದನ್ನ? ಸರ್, ಪ್ರತಿನಿತ್ಯ ಮನವಿಗಳನ್ನು ಕೊಡ್ತೇವೆ, ಅಂದರೆ ಮಾಧ್ಯಮಗಳು ಮಾಡ್ತಾರೆ, ನಾವು ಅವರನ್ನು ಭೇಟಿ ಮಾಡ್ತೇವೆ, ಪ್ರತಿಭಟನೆಗಳಲ್ಲಿ ಹೇಳ್ತೇವೆ, ಜಿಲ್ಲಾಧಿಕಾರಿಗಳಿಗೆ ನೋಡಿ, ಒಂದು 50ಕ್ಕಿಂತ ಹೆಚ್ಚು ಪತ್ರಗಳು ನಾವು ವೆಬ್ಸೈಟ್ ಓಪನ್ ಮಾಡೋದಕ್ಕೆ ಹೇಳಿದ್ದೇವೆ. ಎಲ್ಲ ಜಿಲ್ಲಾಧಿಕಾರಿಗಳು ಕರೆದಿರ್ತಕ್ಕಂತಹ ಎಲ್ಲ ಮೀಟಿಂಗಲ್ಲೂ ಕೂಡ ನಾವು ಇದನ್ನು ಹೇಳಿದ್ದೇವೆ. ಇಷ್ಟವರೆಗೆ ಇವತ್ತು ನಮ್ಮ ಏನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನೂ ಕೂಡ ಎಂಡೋ ಸಂತ್ರಸ್ತರು ಬಾಕಿ ಇದ್ದಾರೆ ಅಂತ ಹೇಳಿದರೆ ಆಯ್ಕೆ ಮಾಡೋದಕ್ಕೆ, ಅದು ಸ್ಟಾಪ್ ಆಗಿದ್ರೆ ಇನ್ನು ಕ್ಯಾಂಪ್ ಮಾಡಿದ್ರೆ ಎಲ್ಲಿ ಹೋಗಬೇಕು? ನಾನು ಕೇಳುವಂಥದ್ದು, ಇವರು ಹೇಳ್ತಾರೆ ನಾವು ಪೇಪರಲ್ಲಿ, ಸರ್ ಎಂಡೋ ಸಂತ್ರಸ್ತರು ಕುರುಡರಿದ್ದಾರೆ, ಎಂಡೋ ಸಂತ್ರಸ್ತರು ಮಾನಸಿಕ ಅಸ್ವಸ್ಥರಿದ್ದಾರೆ, ಮಲಗಿದಲ್ಲಿದ್ದಾರೆ, ಕ್ಯಾನ್ಸರ್ ಪೇಷಂಟ್ಗಳಿದ್ದಾರೆ, ಅವರ ಮನೆಗೆ ಎಷ್ಟು ಪೇಪರ್ ಹೋಗುತ್ತೆ ಸರ್? ಇವರು ಮನೆ ಮನೆಗೆ ಹೋಗಿ ಫೀಲ್ಡ್ ಮಾಡಬೇಕು ಅಂತ ಹೇಳಿದವರು ಇನ್ನೂ ಕೂಡ ಹೋಗಿ ಕೇಳುವಂಥದ್ದೇನು? ನಾನು ಕೇಳುವಂಥದ್ದು, ಎಷ್ಟು ಸಂತ್ರಸ್ತರಿಗೆ ನಾನು ಎಂಡೋ ಸಂತ್ರಸ್ತ ಅಂತ ಹೇಳ್ಕೊಳಕ್ಕೆ ಗೊತ್ತಿದೆ? ಈಗ ಏನು ಗೊತ್ತಿಲ್ಲದಿರತಕ್ಕಂಥ ಇವರು ಹೋಗುವಂಥದ್ದು ಏನು 2011ರಲ್ಲಿ ಏನು ಕ್ಯಾಂಪ್ ಆಯಿತು, ಇವರು ಸರ್ವೆ ಮಾಡಿದರು. ಆವಾಗ ಮನೆಯಲ್ಲಿ ಹೋಗಿ ಬಂದು ಕೇಳುವಂಥ, ನಿಮ್ಮಲ್ಲಿ ಯಾರಾದರೂ ಎಂಡೋ ಸಂತ್ರಸ್ತರು ಇದ್ದಾರಾ? ಆ ಮನೆಗೆ ಬಂದ ನರ್ಸ್ ಕೇಳುವಂಥದ್ದು. ಸೊ ಎಂಡೋ ಸಂತ್ರಸ್ತ ಹೌದು ನಾವು ಇದ್ದೇವೆ ಅಂತ ಕೆಲವರೆಲ್ಲ ಹೇಳಿದರು. ಆ ಹೋದವ್ರನ್ನೆಲ್ಲ ಎಂಡೋ ಸಂತ್ರಸ್ತರು ಅಂತ ಸೇರಿಸ್ಕೊಂಡ್ರ? ಇವ್ರು ನಿಜವಾಗಿ ಸರ್ವೆ ಮಾಡಬೇಕಾಗಿದ್ದೇನು? ನಿಮ್ಮಲ್ಲಿ ಈ ಮನೆಯಲ್ಲಿ ಯಾರಿಗೆ ಆ ಸಮಸ್ಯೆ ಇದೆ, ಆರೋಗ್ಯ ಸಮಸ್ಯೆ ಇದೆ, ನೀವು ಬನ್ನಿ, ನಾವು ನಿಮಗೆ ಸೂಕ್ತವಾದ ಚಿಕಿತ್ಸೆ ಅಥವಾ ಎಂಡೋ ಸಂತ್ರಸ್ತ ಇವೇನು ಮಾಡ್ತೇವೆ ಅನ್ನುವಂಥದ್ದನ್ನು ಅವ್ರಿಗೆ ಭರವಸೆಯನ್ನು ಕೊಡಬೇಕಾಗಿತ್ತು. ಇನ್ನೂ ಕೂಡ ನಮ್ಮಲ್ಲಿ ಏನು ಮಾಡಿದ್ದಾರೆ, ತುಂಬ ಜನ ಹೇಳಿದ್ದಾರೆ, ನಾನು ಮಾನಸಿಕ ಅಸ್ವಸ್ಥನಿದ್ದೇನೆ, ನನಗೆ ಸ್ಮಾರ್ಟ್ ಕಾರ್ಡ್ ಕೊಟ್ಟಿದ್ದಾರೆ, ಬ್ಲೂ ಸ್ಮಾರ್ಟ್ ಕಾರ್ಡ್ ಕೊಟ್ಟಿದ್ದಾರೆ, ನೀಲಿದ್ದು ಕೊಟ್ಟಿದ್ದಾರೆ. ನೀಲಿದ್ದಂದ್ರೆ ಅವನಿಗೆ ಮಾಶಾಸನ ಯಾವುದೂ ಇಲ್ಲ. ಹಾಗಾದ್ರೆ ಈ ಕಾರ್ಡ್ ಏನಿದ್ರ ಅರ್ಥ? ಎಸ್ ಗೌಡ, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ, ಆದರೆ ಅದಕ್ಕಿಂತ ಮೊದಲು ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ಇಲ್ಲಿ ಆರೋಗ್ಯ ಸಚಿವರ ಜವಾಬ್ದಾರಿಯ ಪ್ರಶ್ನೆಗಳು ಖಂಡಿತವಾಗಿ ಹೇಳುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಪ್ರಸ್ತಾಪ ಮಾಡಿದ್ರು, ನೆಟ್ಟಣಿಗೆ ಮುಡ್ನೂರು ಗ್ರಾಮದಲ್ಲಿ ಆದಂತ ಸಮಸ್ಯೆಯ ಸಂದರ್ಭದಲ್ಲಿ ನಾವು ಸ್ಪಂದನ ಟಿವಿಯ ಕಡೆಯಿಂದಲೇ ನಾವು ಹೋಗಿದ್ವಿ. ಆ ಸಂದರ್ಭದಲ್ಲಿ ಆರೋಗ್ಯ ಸಚಿವರಲ್ಲಿ ಭೇಟಿ ಕೊಟ್ಟು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅಂದ್ರೆ ನಾವು ಇದರ ಬಗ್ಗೆ ತನಿಖೆ ಮಾಡ್ತೀವಿ, ಇದರ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ. ಸೊ ಈಗ ಹೇಳ್ತಾ ಇದ್ದಾರೆ ಏನೂ ಆಗಿಲ್ಲ ಅಲ್ಲಿ ಅಂತ. ಸೊ ಸ್ಟೇಟ್ಮೆಂಟ್ ರಾಜಕಾರಣಕ್ಕಷ್ಟೇ ಸೀಮಿತವಾಗ್ತಾ ಇದ್ದಾರಾ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಮತ್ತೊಂದು ಕಡೆಯಲ್ಲಿ ಮೊನ್ನೆ ತಾನೇ ಒಂದು ಇನ್ಸಿಡೆಂಟ್ ಆಯಿತು ಬೆಳ್ಳಾರಿಯಲ್ಲಿ. ಪೂವಕ್ಕರೈ ಅನ್ನುವಂಥ ಹೆಂಗಸನ್ನ ಖಾಸಗಿ ಆಸ್ಪತ್ರೆಯೊಂದು ಕೊಂದಂಥದ್ದು, ಅಂದರೆ ಒಂದು ರೀತಿಯಲ್ಲಿ ಕೊಂದಂಥದ್ದು. ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟೇ ಇನ್ನೂ ಬಂದಿಲ್ಲ. ಅದನ್ನೇ ಆರೋಗ್ಯ ಸಚಿವರಿಗೆ ಏನೂ ಮಾಡೋದಕ್ಕಾಗಿಲ್ಲ ಅಂತಾದರೆ ಮತ್ತೆ ಎಂಡೋ ಸಂತ್ರಸ್ತರಿಗೆ ಏನು ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಇನ್ನು ಪ್ರಶ್ನೆ ಇರುವಂಥದ್ದು, ಇಲ್ಲಿನ ಶಾಸಕರಿದ್ದಾರೆ, ಬಹಳಷ್ಟು ಜನ ಶಾಸಕರಿದ್ದಾರೆ. ಬೆಳ್ತಂಗಡಿಗೆ ವಸಂತ ಬಂಗೇರ ಇದ್ದಾರೆ, ಪುತ್ತೂರಿಗೆ ಶಕುಂತಲಾ ಶೆಟ್ಟಿ ಇದ್ದಾರೆ. ಇವರೆಲ್ಲ ಬಾಯಿಗೆ ಹೊಲಿಗೆ ಹಾಕಿಕೊಂಡು ಕೂತಿದ್ದಾರಾ? ಯಾಕಂತ ಹೇಳಿದ್ರೆ
ಅಧಿವೇಶನದಲ್ಲಿ ಮಾತಾಡಬೇಕಾಗಿತ್ತು ಈ ಸಮಸ್ಯೆಯ ಬಗ್ಗೆ. ಯಾರೂ ಮಾತಾಡೋದಿಲ್ಲ, ಅಧಿವೇಶನದಲ್ಲಿ ಮಾತು ತೆಗೆಯುವಂಥವ್ರು ಯಾರೂ ಕಾಣೋದಿಲ್ಲ. ಇದು ಯಾಕೆ ಹೀಗೆ ಅನ್ನುವಂಥದ್ದು ಕೂಡ ಚರ್ಚೆ ಆಗಬೇಕು. ಸೊ ಅದಕ್ಕಿಂತ ಮೊದಲೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.